1950 ಜನವರಿ 26 ನಮ್ಮ ಭಾರತ ದೇಶದ ಸಂವಿಧಾನ ಜಾರಿಯಾದ ದಿನ. ಅದಕ್ಕಿಂತ ಮೊದಲು ಭಾರತದ ಸಂವಿಧಾನವು ಡಿಸೆಂಬರ್ 9, 1947 ರಿಂದ ನವೆಂಬರ್ 26, 1949 ಮಧ್ಯೆ ರಚನೆಗೊಂಡಿದ್ದು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚಿಸಲ್ಪಟ್ಟ ಸಂವಿಧಾನ ನವೆಂಬರ್ 26, 1949 ರಂದು ಅಂಗೀಕರಿಸಲಾಯಿತು. ಈ ದಿನವನ್ನು ಸಂವಿಧಾನ ಸಮರ್ಪಣಾ ದಿನವೆಂದು ಕರೆಯುತ್ತಾರೆ. ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರೊಂದಿಗೆ ಸಮಿತಿಯ ಇತರ 6 ಸದಸ್ಯರಿದ್ದು, ಸಂವಿಧಾನ ರಚನೆಯ ಹೊಣೆಗಾರಿಕೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರದೇ ಆಗಿತ್ತು. ಭಾರತದ ಸಂವಿಧಾನ ಇತರ ದೇಶಗಳ ಸಂವಿಧಾನಕ್ಕಿಂತ ಹೆಚ್ಚು ವಿಭಿನ್ನ ಮತ್ತು ಮಹತ್ವವುಳ್ಳದೆಂದು ಹೇಳಲಾಗುತ್ತದೆ. ಅದು ನಿಜವೂ ಹೌದು. ಯಾಕೆಂದರೆ ಸ್ವತಂತ್ರ ಭಾರತ ಮತ್ತು ಭಾರತದ ಸಂವಿಧಾನ ಜಾರಿಯಾಗುವುದಕ್ಕಿಂತ ಮೊದಲು ಭಾರತ ಸಂಪ್ರದಾಯವಾದಿಗಳ ಕೈಗೆ ಸಿಕ್ಕು ನಲುಗಿತ್ತು ಅನ್ನೋದು ಇತಿಹಾಸ. ಇಲ್ಲಿ ಪಂಡಿತರು, ವಿದ್ವಾಂಸರು ರಾಜನಿಗೆ ಸಲಹೆ ಸೂಚನೆಗಳನ್ನು ನೀಡಿ ಕಾನೂನು ರೂಪಿಸುತ್ತಿದ್ದರು. ಅದನ್ನು ರಾಜ ತನ್ನ ರಾಜ್ಯದ ಜನರ ಮೇಲೆ ಹೇರುತ್ತಿದ್ದ. ಇಂತಹ ಕಾನೂನುಗಳು ರಾಜನಿಗೆ ಮತ್ತು ಆತನಿಗೆ ಸಲಹೆ ನೀಡುವ ಪಂಡಿತ ವಿದ್ವಾಂಸರಿಗೆ ಅನುಕೂಲಕರವಾಗಿ ಇತ್ತೇ ಹೊರತು ಅದರಿಂದ ಈ ದೇಶದ ಜನರಿಗೆ ಯಾವುದೇ ಅನುಕೂಲವಾಗಿರಲಿಲ್ಲ. ಜನರು ಕುಲ ಕಸುಬುಗಳನ್ನು ಮಾಡುತ್ತಾ ಜಾತಿ ಪದ್ಧತಿಗಳ ಕಾನೂನುಗಳನ್ನು ಒಪ್ಪಿಕೊಂಡು ಬದುಕಬೇಕಾಗಿತ್ತು. ಜನರು ಅವಿದ್ಯಾವಂತರಾಗಿದ್ದರು. ವಿದ್ಯಾಭ್ಯಾಸದ ಹಕ್ಕನ್ನು ಕೇವಲ ರಾಜರು ಹಾಗೂ ಕೆಲವು ವರ್ಗಗಳಿಗೆ ಮಾತ್ರ ಮೀಸಲಿದ್ದು, ಇದರಿಂದಾಗಿ ಹಣಕಾಸು ವ್ಯವಹಾರ, ವ್ಯಾಪಾರ ವಹಿವಾಟುಗಳು ಮೇಲ್ವರ್ಗದವರಿಗೆ ಮೀಸಲಾಗಿತ್ತು. ಹೀಗೆ ಎಲ್ಲರಿಗೂ ಸಿಗಬೇಕಾದ ಸ್ವತಂತ್ರ ಕಸಬು ಆಧಾರಿತ ಜಾತಿಗಳಿಗೆ ಮತ್ತು ದಲಿತ ಸಮುದಾಯಗಳಿಗೆ ಇಲ್ಲದಂತಾಗಿತ್ತು. ಅಂತಹ ಅನಿಷ್ಟ ಮತ್ತು ಮಾನವ ವಿರೋಧಿ ಕಾನೂನನ್ನು ಹಿಮ್ಮೆಟ್ಟಿಸುವ ನಿಟ್ಟಿನಲ್ಲಿ ಭಾರತ ಸಂವಿಧಾನ ಮಹತ್ವ ಪಡೆಯುತ್ತದೆ. ಈ ದೇಶಕ್ಕೆ ಆಕ್ರಮಣ ಮಾಡಿದ ಆರ್ಯರು, ಮೊಘಲರು ಈ ದೇಶದ ಜನರಿಗೆ ಸಾಂವಿಧಾನಿಕವಾಗಿ ವಿದ್ಯಾಭ್ಯಾಸ ನೀಡುವ ಕಾನೂನು ರೂಪದ ಹಕ್ಕುಗಳನ್ನು ನೀಡಲಿಲ್ಲ. ಆದರೆ 1949 ನವೆಂಬರ್ 26 ರಂದು ಅಂಗೀಕರಿಸಿದ ಸಂವಿಧಾನ ಈ ದೇಶದ ಪ್ರಜೆಗಳಿಗೆ ವಿದ್ಯಾಭ್ಯಾಸ, ಉದ್ಯೋಗ, ನಿಜವಾದ ಸ್ವಾತಂತ್ರ್ಯ ನೀಡುವ ಮಹತ್ವವನ್ನು ಹೊಂದಿತ್ತು. ಅದರ ಜೊತೆ ಈ ದೇಶದ ಪ್ರಜೆಗಳಿಗೆ ಹಕ್ಕುಗಳನ್ನು ನೀಡಿ ಸ್ವತಂತ್ರವಾಗಿ ಬದುಕುವ ಅವಕಾಶವನ್ನು ನೀಡುವ ಗುರಿ ಹೊಂದಿತ್ತು. ಇಂತಹ ಸಂವಿಧಾನ ನಮ್ಮ ದೇಶಕ್ಕೆ ಸಿಗಬೇಕಾದರೆ ಅಲ್ಲಿ ಅಂಬೇಡ್ಕರ್ ಅವರು ಸೂಕ್ತ ವ್ಯಕ್ತಿಯಾಗಿದ್ದರು. ಯಾಕೆಂದ್ರೆ ಅವರು ಇದೇ ದೇಶದ ಅನಿಷ್ಟ ಪದ್ಧತಿಗಳಿಂದ ನೋವುಂಡ ವ್ಯಕ್ತಿಯಾಗಿದ್ದರು ಮತ್ತು ಅದನ್ನೆಲ್ಲ ಮೆಟ್ಟಿ ನಿಂತ ಮಹಾನಾಯಕರು ಅವರೇ ಆಗಿದ್ದರು. ಭಾರತದ ಸಂವಿಧಾನವು ಭಾರತೀಯರಿಗೆ ಧಾರ್ಮಿಕ ಹಕ್ಕುಗಳನ್ನು ನೀಡಿದೆ. ಅದೇ ರೀತಿ ಭಾರತದಲ್ಲಿ ಆಚರಿಸುವ ಅನಿಷ್ಟ ಪದ್ಧತಿ, ಮೂಢನಂಬಿಕೆಗಳನ್ನು ಪ್ರಶ್ನಿಸುವ ಹಕ್ಕನ್ನು ನೀಡುತ್ತದೆ. ಅದೇ ರೀತಿ ಮೌಢ್ಯಾಚರಣೆಗಳನ್ನು, ದೌರ್ಜನ್ಯಗಳನ್ನು ಸಂವಿಧಾನವೇ ಕಾನೂನುಗಳನ್ನು ತಂದು ವಿರೋಧಿಸುತ್ತದೆ. ಏಕೆಂದರೆ ಭಾರತ ಮೌಢ್ಯತೆಯಿಂದ ಕೂಡಿರುವ ದೇಶ. ಈ ದೇಶದ ಜನರ ಮೇಲೆ ಹಿಂದಿನ ಕಾಲದಿಂದಲೂ ಮೂಢನಂಬಿಕೆಯನ್ನು ಹೇರಿರುವುದರಿಂದ ಅದೇ ನಂಬಿಕೆ ಸಂಸ್ಕೃತಿ ಸಂಪ್ರದಾಯಗಳಾಗಿ ಅದರ ಸುಳಿಯಲ್ಲಿ ಅದನ್ನು ಸಂಭ್ರಮಿಸುತ್ತಿರುವಂತಹ ಮನಸ್ಸುಗಳಿಗೆ ಘಾಸಿ ಮಾಡದೆ ಬದಲಾವಣೆ ತರುವುದು ಅಷ್ಟು ಸುಲಭದ ಮಾತಲ್ಲ. ಮತ್ತೆ ಸಂಪ್ರದಾಯವಾದಿಗಳು ಪ್ರಬಲರಾದರೆ ಆಚರಣೆ ಸಂಸ್ಕೃತಿಯ ನೆಪದಲ್ಲಿ ಮೌಢ್ಯತೆ, ಮೂಢಾಚರಣೆ, ಜಾತಿ ಪದ್ಧತಿಗಳಿಂದ ಮನುಷ್ಯನನ್ನೇ ಮನುಷ್ಯ ಪ್ರಾಣಿಗಳಂತೆ ಕಾಣುವ ಸಂಪ್ರದಾಯಗಳು ಹೆಚ್ಚಾಗುವ ಆತಂಕವಿತ್ತು. ಅದಕ್ಕಾಗಿ ಸಂವಿಧಾನ ಭಾರತದ ಪ್ರತಿಯೊಬ್ಬನಿಗೂ ಶಿಕ್ಷಣದ ಹಕ್ಕನ್ನು ನೀಡಿ ಮೌಢ್ಯತೆಯಿಂದ ದೂರ ಹೋಗುವ, ಸಮಾನತೆಯನ್ನು ಸಾಧಿಸುವ, ವಿಜ್ಞಾನವನ್ನು ಅರಿಯುವ, ಸ್ವಾಭಿಮಾನಿಗಳಾಗಿ ಬದುಕುವ ಸದವಕಾಶ ನೀಡಿದೆ. ಭಾರತದ ಸಂವಿಧಾನದಲ್ಲಿ 448 ವಿಧಿಗಳು, 25 ಭಾಗಗಳು, 12 ಶೆಡ್ಯೂಲ್, 5 ಅನುಬಂಧಗಳು ಹಾಗೂ 98 ತಿದ್ದುಪಡಿಗಳಿವೆ. ಸಂವಿಧಾನ ರಚನಾ ಸಮಿತಿಯಲ್ಲಿ 284 ಮಂದಿ ಸದಸ್ಯರಿದ್ದರು. ಅವರಲ್ಲಿ 15 ಮಂದಿ ಮಹಿಳಾ ಸದಸ್ಯರಿದ್ದರು. ಅದರ ಕರಡನ್ನು 1949 ನವೆಂಬರ್ ತಿಂಗಳಲ್ಲಿ ಸಲ್ಲಿಸಲಾಯಿತು. ಸಂವಿಧಾನ ರಚನಾ ಸಮಿತಿಯಲ್ಲಿದ್ದ ಎಲ್ಲ 284 ಮಂದಿ ಸದಸ್ಯರು 1950 ಜನವರಿ 24 ರಂದು ಈ ದಾಖಲೆಗೆ ಸಹಿ ಮಾಡಿದರು. 1950 ಜನವರಿ 26 ರಂದು ಇದು ಅಸ್ತಿತ್ವಕ್ಕೆ ಬಂತು. ಭಾರತದ ರಾಷ್ಟ್ರ ಲಾಂಛನವನ್ನು ಅದೇ ದಿನ ಅಳವಡಿಸಿಕೊಳ್ಳಲಾಯಿತು. ಭಾರತದ ಸಂವಿಧಾನವನ್ನು ವಿಶ್ವದ ಅತ್ಯುತ್ತಮ ಸಂವಿಧಾನಗಳಲ್ಲಿ
ಒಂದು ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಕಳೆದ 70 ವರ್ಷಗಳಲ್ಲಿ ಕೇವಲ 100ಕ್ಕೂ ಕಡಿಮೆ ತಿದ್ದುಪಡಿಗಳನ್ನು ನಮ್ಮ ಸಂವಿಧಾನಕ್ಕೆ ಮಾಡಲಾಗಿದೆ. ತಮಗೆಲ್ಲರಿಗೂ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಶುಭಾಶಯಗಳು. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿಗೆ ಬೆಳಕಾಗಿದೆ, ಗೆಲುವಿನ ಹಾದಿಯಲ್ಲಿ ನಗು ಮೂಡಿದೆ.